ಸತೀಶ್. ಇವತ್ತಿನ ದಿವಸ 26 ಜುಲೈ. ನಾವು 1999 ನಾವು ಏನು ಕಾರ್ಗಿಲ್ ಯುದ್ಧ ಅಂತೇಳಿ ನಮಗೆಲ್ಲ ಗೊತ್ತಿದ್ದಾಗೆ ಆ ವಿಜಯ ದಿವಸವನ್ನು ನಾವು ಯೋಧರಿಗೆ ನಮನವನ್ನು ನೀಡಿ ಅವರಿಗೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದ್ದು, ಈ ಒಂದು ದಿನದಂದು ನಮ್ಮ ಗ್ರಾರಸಗ ವತಿಯಿಂದ ನಾವು ನಮ್ಮ ಜಿಲ್ಲಾ ಕಮಾಂಡರ್ ಅವರು ನಮ್ಮ ಶ್ರೀ ವೈ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ಉತ್ತರ ಇವರನ್ನು ಕೋರಿಕೊಂಡಾಗ ದಯವಿಟ್ಟು ತಾವು ಬರಬೇಕು ಸರ್ ಅಂತ ಕೇಳ್ಕೊಂಡಾಗ ಅವರು ದಯಮಾಡಿ ಒಪ್ಪಿಕೊಂಡು ಇವತ್ತು ಬಂದಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಮೌನವಾಚರಣೆ ಮಾಡೋಣ. ರೇಟ್ ಅಟೆನ್ಷನ್. 1 ಮಿನಿಟ್ ಮೌನವಾಚರಣೆ. करती ऐलान ये सुनना जल थल वायु से ಕಾಪಾಡುವಂಥ ದೇಶವನ್ನು ಗಡಿಯನ್ನು ಕಾಯುವಂಥ ಸೈನಿಕರು ಯಾರಿದ್ದಾರೆ ಅವರನ್ನು ಬಹುಶಃ ನಾವು ದಿನನಿತ್ಯ ನೆನಪಿಸ್ಕೊಳ್ಬೇಕು ಸರಿಯಾಗಿ ನೋಡಿದ್ರು. ಯಾಕಂದರೆ ನಮ್ಮ ಗಡಿಯನ್ನೇ ನಮ್ಮ ದೇಶವನ್ನೇ ಕಾಯಲಿಕ್ಕೆ ಯಾರಾದರೂ ಇಲ್ಲದಿದ್ದರೆ ನಮ್ಮ ದೇಶವೇ ಕೊಳ್ಳೊಡೆದು ಹೋಗ್ತದೆ. ಅದು ಯಾರಾದರೂ ಬಂದು ನಮ್ಮ ದೇಶವನ್ನು ಆಕ್ರಮಣ ಮಾಡುವಂಥ ಸಾಧ್ಯತೆ ಇರ್ತದೆ. ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಿಸುವಾಗ ಆ ವಿಜಯದ ಹಿಂದೆ ಎಷ್ಟೋ ಯುವಕರು, ಎಷ್ಟೋ ಯುವತಿಯರು ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರು ಮಾಡಿರುವಂಥ ತ್ಯಾಗವನ್ನು, ಅವರ ದೇಶ ಮೇಲೆ ಇಟ್ಟ ಋಣವನ್ನು ಹೇಗೆ ತೀರಿಸಿದ್ದಾರೆ ಅದನ್ನು ನಾವು ದಿನನಿತ್ಯ ನೆನಪಿಸ್ಕೊಳ್ಬೇಕು. ಆಗ ಮಾತ್ರ ಒಂದು ದೇಶದ ಬಗ್ಗೆ ನಮಗೆ ದೇಶಭಕ್ತಿ ಅನ್ನುವಂಥ ಏನು ವಿಷಯ ಇದೆ ಅದು ಸಹ ನಮ್ಮಲ್ಲಿ ಜಾಸ್ತಿ ಬರಲಿಕ್ಕೆ ಸಾಧ್ಯ. ಮೊದಲನೇದಾಗಿ ನಮ್ಮ ಶಾಲೆ ಮಕ್ಕಳುಗಳಲ್ಲಿರ್ಬೋದು ಅಥವಾ ದಿನನಿತ್ಯ ನಮ್ಮ ಜೀವನದಲ್ಲಿ ಸೈನಿಕರ ಬಗ್ಗೆ ನಮಗೆ ಅತಿ ಹೆಚ್ಚು ಗೌರವ ಮೂಡುವಂಥ ಪರಿಸ್ಥಿತಿಯನ್ನು ನಾವೇ ನಿರ್ಮಿಸ್ಕೊಳ್ಬೇಕಾಗಿದೆ. ನಾವು ಜೀವನ ಜಂಜಾಟದಲ್ಲಿ ನಾನು ನಿಮಗೆ ಹೇಳುವಂಥ ಮಾತಲ್ಲ, ಸಾರ್ವಜನಿಕರಿಗೆ ಹೇಳಬೇಕಾದಂಥ ಮಾತಿದು. ಜೀವನದ ಜಂಜಾಟದಲ್ಲಿ ಎಲ್ಲೋ ನಮ್ಮ ಗಡಿ ಕಾಯುವವರನ್ನು, ಎಲ್ಲೋ ನಮ್ಮ ಸೈನಿಕರನ್ನು, ಎಲ್ಲೋ ಒಂದು ಕಡೆ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಡುತ್ತಿರುವಂಥವರನ್ನು, ದೇಶಕ್ಕಾಗಿ ಸೇವೆ ಮಾಡುತ್ತಿರುವವರನ್ನು ನೆನಪು ಬಿಡ್ತಿದ್ದೇವೋ ಎಂಬಂಥ ಹೆದರಿಕೆ ಸಹ ಸ್ವಲ್ಪ ಹುಟ್ಟಿ ಬರ್ತಾ ಉಂಟು. ಯಾಕಂದರೆ ನಾವು ನಮ್ಮ ಸೈನಿಕರನ್ನು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ನಮ್ಮ ಋಣ ಏನಿದೆ ಸೈನಿಕರ ಮೇಲೆ ಅದು ತೀರಿಸ್ಕೊಂಡ ಹಾಗೆ ಸಾಧ್ಯ. ಕೇಂದ್ರ ಸರ್ಕಾರ ಏನಿದೆ ಅದೇ ತನ್ನದೇ ಆದ ಪ್ರಯತ್ನದಲ್ಲಿ ಸೈನಿಕರನ್ನು ಗೌರವಿಸುವಂಥ, ಸೈನಿಕರೇ ಸರಿಯಾದ ಸ್ಥಾನಮಾನವನ್ನು ಸಮಾಜದಲ್ಲಿ ಸಿಕ್ಕುವಂಥ ಕೆಲಸವನ್ನು ಮಾಡ್ತಾಯಿದೆ. ವರ್ಷದಲ್ಲಿ ಏನೋ ಒಂದು ದಿನ ನಾವು ನೆನಪು ಮಾಡ್ಕೊಳ್ತಿದ್ದೇವೆ, ಆದರೆ ಪ್ರತಿನಿತ್ಯ
ನಮ್ಮ ಇಂಥ ವಿಜಯಗಳಿಗಾಗಿ ನಮಗಾಗಿ ಪ್ರಾಣ ಬಿಟ್ಟಂಥ ಸೈನಿಕರನ್ನು ದಿನನಿತ್ಯ ನೆನೆಸ್ಕೊಳ್ಬೇಕಾದ ನಮ್ಮ ಆದ್ಯ ಕರ್ತವ್ಯ. ಹಾಗೆ ನಮ್ಮ ಸಮಾಜ ಸಹ ಇದೇ ರೀತಿಯಲ್ಲಿ ಪ್ರತಿದಿನ ಸಹ ನಮ್ಮ ಸೈನಿಕರನ್ನು, ದೇಶ ಕಾಯುವವರನ್ನು, ದೇಶಕ್ಕಾಗಿ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನೆನಪಿಸಿಕೊಳ್ಳುವಂಥ ಶಕ್ತಿಯ ದೇಶದಿಂದ ನಮಗೋಸ್ಕರ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಕಾರ್ಗಿಲ್ನಲ್ಲಿ 500 ಮಂದಿ ಅಂತಲ್ಲ, 800 ವರ್ಷದ ಇತಿಹಾಸ ನೋಡುತ್ತಿದ್ದರೆ ಸಾವಿರಾರು ಮಂದಿ ನಮ್ಮ ಹಿರಿಯರು, ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಜೀವವನ್ನು ತೆತ್ತು ಈ ದೇಶವನ್ನು ರಕ್ಷಣೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಭಾರತ ದೇಶದ ಸೈನ್ಯವು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದ ಒಂದು ಸೈನ್ಯ ಎಂಬುದಾಗಿ ಜನರು ಹೇಳ್ತಾರೆ. ಯಾಕೆಂದರೆ ಅತ್ಯಂತ ಕಷ್ಟಕರವಾದ ಸ್ಥಿತಿಯಲ್ಲಿಯೂ ಯುದ್ಧವನ್ನು ಮಾಡುವಂಥ ಒಂದು ಮನೋಧೈರ್ಯ ನಮ್ಮ ಸೈನಿಕರಿಗಿದೆ. -45 ಡಿಗ್ರಿ ಸಿಯಾಚಿನ್ ಅಂತ ಪ್ರದೇಶದಲ್ಲಿ, ಆ ಕಾರ್ಗಿಲ್ ಅಂತ ಪ್ರದೇಶದಲ್ಲಿ, ಅಥವಾ ಮರುಭೂಮಿ ಇರಲಿ ಅಥವಾ 3 ಪ್ರದೇಶದಲ್ಲಿ ಸಾಗರ ಇರಲಿ, ಎಲ್ಲವನ್ನು ಸಂರಕ್ಷಣೆ ಮಾಡುವಂಥ ರಕ್ಷಣೆ ಮಾಡುವಂಥ ಒಂದು ಧೈರ್ಯವಂತ ನಮ್ಮ ಸೈನಿಕರು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಸೈನ್ಯ ಎಂಬುದಾಗಿ ನಮಗೆ ಗೌರವವನ್ನು ತಂದಿದ್ದಾರೆ. ಸೊ ಆದ ಕಾರಣ ನಾನು ಈ ಸಂದರ್ಭದಲ್ಲಿ ದೇಶ ಸೇವೆ ಅಂದರೆ ಖಾಲಿ ಗಡಿ ಕಾಯುವಂಥ ಅಥವಾ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ಒಂದೇ ಒಂದು ಉದ್ದೇಶ ಅಲ್ಲ. ನಮ್ಮ ದೇಶಕ್ಕೋಸ್ಕರ ಏನಾದರೂ ಒಂದು ಚಿಕ್ಕ ಪುಟ್ಟ, ಅದು ಸ್ವಚ್ಛ ಭಾರತ್ ಇರಲಿ, ನಮ್ಮ ಪ್ರಧಾನಿಯವರ ಒಂದು ಕನಸಿನ ಕೂಸು, ಅಥವಾ ನಿಮ್ಮಂಥ ಈ ಗೃಹ ರಕ್ಷಕದವರು, ನೀವು ಕೂಡ ದೇಶ ಸೇವೆಗಿಂತ ಕಡಿಮೆ ಕೆಲಸ ಮಾಡುವವರಲ್ಲ. ಎಲ್ಲರೂ ಕೂಡ ನಿಮ್ಮನ್ನು ನೋಡುವಾಗ ನಮ್ಮ ಎಲ್ಲ ಒಂದು ತ್ಯಾಗವನ್ನು ಮಾಡಿ ನಮ್ಮ ಎಂಥದ್ದು ವ್ಯವಸ್ಥೆಯನ್ನೆಲ್ಲ ಬದಿಗೊಟ್ಟು ಈ ನಮ್ಮ ಊರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ನೀವು ಕೂಡ ನಿಮ್ಮ ಸೇವೆಯನ್ನು ಕೊಡ್ತಿದ್ದೀರಿ. ನಿಮ್ಮ ಸೇವೆ ಕೂಡ ಅಮೂಲ್ಯವಾದ ಸೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತೇನೆ. ಸೊ ಹಾಗೆ ನಾವೀ ಭಾರತೀಯ ನಾಗರಿಕರಾಗಿ ಇದು ಎಲ್ಲರ ಒಂದು ಕರ್ತವ್ಯ. ನಮ್ಮ ಈ ದೇಶಕ್ಕೋಸ್ಕರ, ನಮ್ಮ ಈ ಊರಿಗೋಸ್ಕರ, ನಮ್ಮ ಈ ರಾಜ್ಯಕ್ಕೋಸ್ಕರ ಏನಾದರೂ ಚಿಕ್ಕ ಪುಟ್ಟ ಸೇವೆಯನ್ನು ಮಾಡಿ ಈ ದೇಶಕ್ಕೋಸ್ಕರ ನಾವೆಲ್ಲ ಆದಷ್ಟು ನಮ್ಮ ಸೇವೆಯನ್ನು ಮಾಡೋಣ. ಮತ್ತು ಕಾರ್ಗಿಲ್ನ ಬಗ್ಗೆ ನನಗಿಂತೂ ಜಾಸ್ತಿ ಈಗ ಪೇಪರ್ನಲ್ಲೇ ನಿಮಗೆಲ್ಲ ಗೊತ್ತಿರ್ಬೋದು, 1999ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಇರುವಾಗ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಈ ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಇದರಲ್ಲಿ ಹಲವಾರು ಮಂದಿ 582 ಮಂದಿ ಹುತಾತ್ಮರಾಗಿದ್ದಾರೆ, ಸಾವಿರಾರು ಮಂದಿ ಗಾಯಗಳಾಗಿದ್ದಾರೆ. ಈ ದಿವಸದಂದು 26 1991 ಜುಲೈಯಲ್ಲಿ ಈ ಆಪರೇಷನ್ ವಿಜಯ್ ಎಂಬ ಇದನ್ನು ಅಲ್ಲಿಗೆ ಮುಗಿಸಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಸೊ ಆ ಹುತಾತ್ಮರಿಗೆ ನಾವು ಅವರ ಒಂದು ತ್ಯಾಗವನ್ನು ಈ ದಿನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ 365 ದಿವಸ ಕೂಡ ಈ ಯಾರೆಲ್ಲ ತ್ಯಾಗ ಮಾಡಿದ್ದಾರೆ, ಆ ದೇಶಕ್ಕೋಸ್ಕರ ನಾವು ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅವರನ್ನು ಸ್ಮರಿಸಿಕೊಳ್ಳುತ್ತಾ, ನಮ್ಮ ಯುವ ಪೀಳಿಗೆಗೆ, ನಮ್ಮ ಮಕ್ಕಳಿರಲಿ, ನಮ್ಮ ಅಣ್ಣ ತಮ್ಮಂದಿರಲಿ, ತಂಗಿಯಂದಿರಲಿ, ಅವರಿಗೆ ಈ ಒಂದು ಕಥೆಯನ್ನು, ಈ ಒಂದು ಯೋಧರ ಒಂದು ಕಥೆಯನ್ನು ಹೇಳಿಕೊಟ್ಟು ಈ ಒಂದು ದೇಶದ ಬಗ್ಗೆ ಹೇಗೆ ಅಮೇರಿಕ UK ಒಂದು ಯೋಧರ ಬಗ್ಗೆ ಗೌರವವಿದೆಯೋ ಅದೇ ಗೌರವವನ್ನು ನಮ್ಮ ಈ ದೇಶದಲ್ಲಿ ಮಾಡೋಣ. ಕಳೆದ 5-6 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಈ ಒಂದು ನಿಟ್ಟಿನಲ್ಲಿ ಕಾರ್ಯಗಳು ಮಾಡ್ತಿದ್ದಾರೆ. ನಮ್ಮ ಡಾಕ್ಟರ್ ಮುರಳಿಯವರು ಕೂಡ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ. ಸರಿಯಾಗಿ ಹೋಗ್ತಾ ಇಲ್ವಾ ಅಂತ ಹೇಳುವಂಥ ಒಂದು ಸಣ್ಣ ಸಂಶಯ ಕೂಡ ಬರ್ತಾ ಇದೆ. ಅದನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮಂಥ ಸಂಘಟನೆಗಳ ಮುಖ್ಯ ಜವಾಬ್ದಾರಿ. ಹಾಗೇನಾದರೂ ಅದು ಆಗದಿದ್ದರೆ ಅದರ ಜವಾಬ್ದಾರಿ ನಾವೇ ಹೊತ್ಕೊಳ್ಬೇಕಾಗ್ತದೆ. ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಯಾವತ್ತಿಗೂ ಒಂದು ಜವಾಬ್ದಾರಿಯ ಹೊರತು ಸ್ವೇಚ್ಛಾಚಾರ ಅಲ್ಲ ಅಂತ ಹೇಳುವಂಥ ಸಂದೇಶವನ್ನು ನಾವು ಕೊಡಬೇಕಾಗ್ತದೆ. ಇವತ್ತಿನ ಇಂಥ ಒಂದು ದಿವಸದಲ್ಲಿ ನಮ್ಮ ಒಂದು ವರ್ಷ ಮಾತ್ರ ಅಲ್ಲ, ಪ್ರತಿನಿತ್ಯ ದೇಶಭಕ್ತಿ ಪ್ರತಿಯೊಬ್ಬನಿಗೂ ಮಾಡಬೇಕಾದಂಥ ಕರ್ತವ್ಯ. ಆ ದೇಶಭಕ್ತಿಯ ಆ ಕರ್ತವ್ಯ ನಿರ್ವಹಣೆಯಲ್ಲಿ ಸಮಾಜದ ಏಳಿಗೆಗಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥದ್ದು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಒಂದು ಭಾಗವಾದ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷನಾಗಿ ನಾನು ಹೇಳ್ತೇನೆ, ಈ ನಿಟ್ಟಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಸ್ಥೆ ಆದರೂ ಕೂಡ ನಾವು ಯಾವಾಗಲೂ ಸ್ಥಳೀಯವಾಗಿಯೇ ಮುತುವರ್ಜಿ ವಹಿಸುವವರು. ಈ ನಿಟ್ಟಿನಲ್ಲಿ ಹಿಂದೆ ಕೂಡ ಹಲವು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ, ಇನ್ನು ಮುಂದೆಯೂ ಮಾಡ್ತೇವೆ. ಸೊ ದೇಶಭಕ್ತಿಯ ನಮ್ಮ ಸೈನಿಕರ ಏನು ತ್ಯಾಗ ಇದೆ ಅದನ್ನು ನೆನಪಿಸಿಕೊಳ್ಳುತ್ತಾ ನಾನು ಈ ಸಂದರ್ಭದಲ್ಲಿ ನೀವು ಸಮಾಜವನ್ನು ಬೆಳೆಸುವಾಗಲೇ ಮಾಡುವಂತಹ ಸಮಾಜವಾದ ಸುಸ್ಥಿತಿಗೆ ತರುವಂತಹ ಮಾಡುವ ಪ್ರಯತ್ನಕ್ಕೆ ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೇನೆ. 3 ವರ್ಷದ ಹುಡುಗ ದೇಶಕ್ಕಾಗಿ ಜೀವ ಸಾಯುವ ಕೊಟ್ಟಾಗ ಒಂದು ಮಾತು ಹೇಳಿದ, ನಿಮ್ಮ ನಾಳೆಗಳಿಗಾಗಿ ನಮ್ಮ ಇವತ್ತಿನ ದಿನಗಳನ್ನು ನಾವು ತ್ಯಾಗ ಮಾಡ್ತಾ ಇದ್ದೇವೆ ಅಂತೇಳಿ. ಇವತ್ತು ನಾವು ಬೆಳಗ್ಗೆ 8:00 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಗಡಿ ಕಾರ್ಗಿಲ್ನಲ್ಲಿ ಅಥವಾ ಡೆಲ್ಲಿನಲ್ಲಿ ಇವತ್ತು ಅವರಿಗೆ ಪುಷ್ಪ ನಮನ ಸಲ್ಲಿಸುವಾಗ ಅಂತಹ ಮಹಾನ್ ವ್ಯಕ್ತಿಗಳನ್ನು ನಮಗೆ ನೆನಪು ಮಾಡಿಕೊಳ್ಬೇಕು. ಪ್ರತಿನಿತ್ಯ ನಾವು ನೆನಪು ಮಾಡಿಕೊಳ್ಬೇಕು. ಇವತ್ತು 4 ಜನರಿಗೆ ಕಾರ್ಗಿಲ್ ಯುದ್ಧದಲ್ಲಿ
3 ಜನರು ಹುತಾತ್ಮರಾಗಿದ್ದಾರೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ವಿಕ್ರಮ್ ಬಾತ್ರಾ ಮತ್ತು ರೈಫಲ್ಮನ್ ಸಂಜಯ್ ಕುಮಾರ್ ಮತ್ತು ಇನ್ನೊಬ್ಬರು ಗ್ರೆನೇಡಿಯರ್ ಯೋಗೇಂದ್ರ ಯಾದವ್ ಅವರು ಬಹುಶಃ 30 ಗುಂಡು ತಿಕ್ಕಿದ್ರು ಸಹ ಬದುಕಿ ಉಳಿದಂಥ ಮಹಾನ್ ಪುಣ್ಯಾತ್ಮ. ಅವರು 4 ಜನರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪರಮವೀರ ಚಕ್ರವನ್ನು ನೀಡಿ ಗೌರವಿಸಿದ್ದಾರೆ. ಅಂತಹ ಅದರ ಜೊತೆಗೆ 525 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತಹ ಮಹಾನ್ ಸೈನಿಕರನ್ನು ನಾವು ಪ್ರತಿನಿತ್ಯ ನೆನೆಯೋಣ, ಅವರನ್ನು ಸ್ಮರಿಸೋಣ. ಅವರು ಮಾಡಿದ ಸೇವೆಗೆ ನಮ್ಮ ಅಳಿಲು ಸೇವೆ ಸಲ್ಲಿಸಿ ನಮ್ಮ ದೇಶದ ಪ್ರಗತಿಗೆ ನಾವು ಟೊಂಕ ಕಟ್ಟೋಣ. ಈಗ ಸತತವಾಗಿ ಟ್ರಾಫಿಕಲ್ಲಿ ಡ್ಯೂಟಿ ಮಾಡ್ತಾ ಇನ್ನಿದೆಲ್ಲ ಡ್ಯೂಟಿ ಮಾಡಿಕೊಂಡು ಸುಮಾರು 19 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅದೇ ಥರ ರಾಜೇಶ್ ಕಟ್ಟಿಯವರು ಕೂಡ 11 ವರ್ಷ ಸರ್ವಿಸ್ ಮಾಡಿದ್ದಾರೆ. ಎಲ್ಲ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಇಲೆಕ್ಷನ್ ಡ್ಯೂಟಿಗಳಿರ್ಬೋದು, ಮತ್ತು ಈಗ ಟ್ರಾಫಿಕಲ್ಲಿ ಸತತವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಮಿತ್ ಪವಾರ್ ಸೇರಿ 1.5 ವರ್ಷ ಆಯಿತು. ಬಟ್ 1.5 ವರ್ಷದಲ್ಲಿ ಸಾಕಷ್ಟು ಟ್ರಾಫಿಕಲ್ಲಿ ಡ್ಯೂಟಿ ಮಾಡಿ ಹೆಸರುವಾಸಿಯಾಗಿ ಮೊನ್ನೆ ಕೂಡ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಇವರು 3 ಜನವನ್ನು ತಾವು ಅತಿಥಿಗಳು ಅವರನ್ನು ಸನ್ಮಾನ ಮಾಡಬೇಕಂತ ಕೋರ್ತೇವೆ. करती ऐलान ये सुनना, उठे कोई नापाक नजर वतन की तरफ, कोई करे जुर्रात सरजमीं की तरफ, फूंक दिए जाएंगे, मिटा दिए जाएंगे, फूंक दिए जाएंगे, मिटा दिए जाएंगे दुश्मन के इरादे. सपूत इश्क और है जुनून, तिरंगा है अपना ईमान, सदके